ಗಿಡಮರ, ಬಳ್ಳಿ, ಪ್ರಾಣಿ ಪಕ್ಷಿ, ನದಿ, ಸಮುದ್ರ, ಪರ್ವತ, ಬೆಟ್ಟ ಗುಡ್ಡಗಳನ್ನು ಆರಾಧಿಸುವ ಭಾರತೀಯ ಆಚಾರ ವಿಚಾರ ಪ್ರಪ್ರಥಮ ದೈವೀಕರಿಸಿದ ಪ್ರಾಣಿ ನಾಗ ಅಥವಾ ಸರ್ಪ. ಪರಶುರಾಮ ಸೃಷ್ಟಿ ಅಂತ ನಂಬಲಾಗುವ ಈ ಕರಾವಳಿಯಲ್ಲಂತೂ ನಾಗನ ಶ್ರದ್ಧೆ ವಿಶಿಷ್ಟವಾದುದು. ಹಾಗಾದ್ರೆ ಬನ್ನಿ, ಉಡುಪಿಯಲ್ಲಿ ನಡೆದ ನಾಗದೇವರ ಗೌರವಾರ್ಥ ನಡೆದ ನಾಗಮಂಡಲ ಸೇವೆಯನ್ನ ಕಣ್ತುಂಬಿಕೊಳ್ಳೋಣ. ವಿಶ್ವದ ಬೇರೆಲ್ಲೂ ಕಾಣಸಿಗದ ನಂಬಿಕೆ ನಡವಳಿಕೆಗಳು ನಾಗ ಸಂಬಂಧಿಯಾಗಿದೆ. ನಾಗಪ್ರೀತಿ, ಭಕ್ತಿ, ಒಡಂಬಡಿಕೆ, ಸ್ವೀಕಾರಗಳು ನಮ್ಮಲ್ಲಿರುವಷ್ಟು ವೈವಿಧ್ಯಮಯವಾಗಿ ಬೇರೆಲ್ಲೂ ಇಲ್ಲ. ಈ ಭರವಸೆ, ವಿಶ್ವಾಸವು ಪುರಾತನವಾದರೂ ಬಲಗುಂದದೆ ಸಾಗಿ ಬಂದಿದೆ. ಅದರಂತೆ ಉಡುಪಿಯಲ್ಲೂ ನಾಗರಾಜನ ಬಗ್ಗೆ ಗೌರವವನ್ನ ತೋರಿಸಲು ಮತ್ತು ಅವುಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ನಾಗಮಂಡಲ ಸೇವೆ ನಡೆಯುತ್ತಿದ್ದು, ಇತ್ತೀಚೆಗೆ ಕೊರೋನಾ ಸಂದರ್ಭ ಅತ್ಯಂತ ವಿರಳವಾಗಿ ಸೇವೆ ನಡೆಯುತ್ತಿದೆ. ಸಹಸ್ರಾರು ವರ್ಷ ಕಳೆದರೂ ನಾಗನಂಬಿಕೆ ಪ್ರಸ್ತುತ ಅಷ್ಟೇ ಗಾಢವಾದುದಾಗಿದೆ. ಉಡುಪಿ ಜಿಲ್ಲೆಯ ಸಗ್ರಿ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನದ ಕುಂಜಿಬೆಟ್ಟು ನಾಗಪಾತ್ರಿಗಳಾದ ಎಸ್ ಗೋಪಾಲಕೃಷ್ಣ ಸಾಮಗ ನೇತೃತ್ವದಲ್ಲಿ ನಾಗಮಂಡಲ ಸೇವೆ ನಡೆಯಿತು. ಮುಂಬೈ, ಬೆಂಗಳೂರು ಸುತ್ತಮುತ್ತಲಿನ ನೂರಾರು ಭಕ್ತಾದಿಗಳು ನಾಗಮಂಡಲ ಸೇವೆ ನೋಡಿ ನಾಗದೇವರ ಕೃಪೆಗೆ ಪಾತ್ರರಾದರು. ಉಡುಪಿ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ, ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು, ಪ್ರತಿ ಷಷ್ಠಿ ಮಹೋತ್ಸವದ ಸಂದರ್ಭ ನಾಗಮಂಡಲ ಸೇವೆಯನ್ನು ನಡೆಸುತ್ತಾರೆ. ಈ ಬಾರಿಯೂ ಶ್ರದ್ಧಾಭಕ್ತಿಯಿಂದ ನಾಗಮಂಡಲ ಸೇವೆ ನಡೆಯಿತು. ಅಷ್ಟಮಠಗಳ ಯತಿಗಳಾದ ಸೋದೆ ಮಠಾಧೀಶರು ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಬಳಿಕ ಹಾಲಿಟ್ಟು ಸೇವೆಯ ನಂತರ ನಾಗಮಂಡಲ ಸೇವೆಯ ಪ್ರಸಾದ ವಿತರಣೆ ನಡೆಯಿತು. ನಾಗಾರಾಧನೆ ಅಂತ ಹೇಳುವಂಥದ್ದು ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ವಿಶೇಷ ಸ್ಥಾನಮಾನ ಪಡ್ಕೊಂಡ ಒಂದು ಸೇವೆ. ಇಲ್ಲಿ ಪರಶುರಾಮ ದೇವರು ಸಮುದ್ರವನ್ನು ಹಿಂದೆ ಮಾಡಿ ಭೂಮಿ ಮಾಡಿಕೊಟ್ರು ಅಂತೇಳಿ, ಹಾಗೆ ನಾಗನ ವಿಶೇಷ ಸೇವೆ ನಡೀತಾ ಇರ್ತದೆ. ಈಗ ಮಾರ್ಗಶಿರ ಮಾಸದಲ್ಲಿ
ಆ ನಾಗರ ಪಂಚಮಿ ಪ್ರಾರಂಭದಲ್ಲಿ ಶ್ರಾವಣ ಬಂದರೆ ಆ ಕೊನೆಯಲ್ಲಿ ಬರುವಂಥ ಸುಬ್ರಹ್ಮಣ್ಯ ಷಷ್ಠಿ. ಸುಬ್ರಹ್ಮಣ್ಯ ಹೇಳಿದರೆ ಎಲ್ಲ ಶತ್ರುಗಳನ್ನು ನಿಗ್ರಹ, ತಾರಕಾಸುರಾದ ಶತ್ರುಗಳ ನಿಗ್ರಹ ಮಾಡಿ ಅವನಿಗೆ 6 ತಲೆ ಇದ್ದರು, ಒಂದು ಮನುಷ್ಯನ ಒಂದು ಆತ್ಮ ಅಂತ ಹೇಳುವಂಥದ್ದು. ಈಗ ಯಾಕೆ ಹೇಳಿ ನಮ್ಮಲ್ಲಿ ಎಲ್ಲ 6 ಚಿಂತನೆಗಳಿರ್ತದೆ, ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ. ಆ ದೇವರು ಒಂದೇ ಚಿಂತನೆಯಲ್ಲಿದ್ದುಕೊಂಡು ಸೇನಾನಿಯಾಗಿ ಎಲ್ಲರನ್ನು ರಕ್ಷಣೆ ಮಾಡಿದವ. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗ ಐಕ್ಯತೆಯಲ್ಲಿ ಈ ಜಾಗದಲ್ಲಿರುವ ಕಾರಣ ನಾಗರ ಪಂಚಮಿ ವಿಶೇಷವಾಗಿ ನಡೀತದೆ. ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳುವಂಥದ್ದು ನಮ್ಮೊಂದು 600 ವರ್ಷದ ಪರಂಪರೆಯಿಂದ ಇಲ್ಲಿ ದೇವರಿಗೆ ಬೇಕಾದ ಮಧ್ಯಾಹ್ನ ಕಾಲದಲ್ಲಿ ಕಲಶಾಭಿಷೇಕ, ಆಶ್ಲೇಷ ಬಲಿದಾನ, ದೊಡ್ಡ ಚಂಡಿಕಾಯಾಗ, ವಿಶೇಷ ರೂಪದಲ್ಲಿ ಬ್ರಾಹ್ಮಣ ಸುವಾಸಿನಿ, ಹಾಗೆ ಎಲ್ಲ ಅನ್ನದಾನಾದಿಗಳು ಬಹಳಷ್ಟು ಜಾತಿ ಮತ್ತು ಭೇದೆಲ್ಲದ ಅನ್ನದಾನ ನಡೀತಾ ಉಂಟು. ರಾತ್ರಿಗೆ ಬೇಕಾದ ಹಾಲಿಟ್ಟು ಸೇವೆ ಮತ್ತು ದೊಡ್ಡ ನಾಗನಿಗೆ ಪವಿತ್ರವಾಗಿರ್ತಕ್ಕಂಥ ಆ ಚತುರ್ಪವಿತ್ರ ಮಂಡಲ ಸೇವೆ ಆ ಕಾಲಂಪ್ರತಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಂತೆಲ್ಲಿ ನಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಆ ಸ್ವಾಮಿಯ ಅನುಗ್ರಹದಿಂದ ಆ ಬರ್ತಕ್ಕ ಭಕ್ತಾದಿಗಳಿಗೆ, ನಮ್ಮ ಗ್ರಾಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಬರ್ತಕ್ಕ ಆಪತ್ತನ್ನೆಲ್ಲ ದೇವರು ಪರಿಹಾರ ಮಾಡಿ ಆ ಮಾಡಿದ ಸತ್ಕರ್ಮದಿಂದ ಯಾರ್ಯಾರು ಇದಕ್ಕೆ ಭಾಗಿಯಾಗಿದ್ದಾರೋ ಅವರವರಿಗೆ ಬೇಕಾದ ಇಷ್ಟಾರ್ಥ ನಡೆಸಿಕೊಟ್ಟು ಲೋಕ ಸಮಸ್ತ ಸುಖಿನೋಭವ ಅಂತ ಹೇಳುವಾಗೆ ಎಲ್ರಿಗೂ ಶ್ರೇಯಸ್ಸಾಗುವಾಗೆ ದೇವರು ಪರಮಾನುಗ್ರಹ ಮಾಡಲಿ ಅಂತೇಳಿ ದೇಶಕ್ಕೆ ಬಂದಿರತಕ್ಕ, ರಾಷ್ಟ್ರಕ್ಕೆ ಬಂದಿರತಕ್ಕ ಎಲ್ಲ ಆ ಕೊರೋನಾ ಸಂಬಂಧಪಟ್ಟ ಯಾವ ರೀತಿಯ ದುರಿತಗಳಿದ್ರು ಅದೆಲ್ಲ ದೂರೀಕರಣವಾಗಿ ಇದರಿಂದ ಕ್ಷೇಮ ಸಿಕ್ಕಿ ಮುಂದಕ್ಕೆ ಜನರು ಅಂಥ ಭೀತಿಗಳನ್ನು ಯಾರು ಅದಾಗ ಪಡದೆ ಆ ಸ್ವಾಮಿ ಅನುಗ್ರಹದಿಂದ ದೇಶಕ್ಕೆ ಬೇಕಾದೆಲ್ಲ ಸುಭಿಕ್ಷೆಯನ್ನು ಆ ದೇವರು ನಡೆಸಿಕೊಳ್ಳಿ ಅಂತೇಳಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾರೈಸ್ತಾರೆ. ಒಟ್ನಲ್ಲಿ ವಿಶ್ವದ ಬೇರೆಲ್ಲೂ ಕಾಣಸಿಗದ ನಂಬಿಕೆ ನಡವಳಿಕೆಗಳು ನಾಗ ಸಂಬಂಧಿಯಾಗಿವೆ. ನಾಗಪ್ರೀತಿ, ಭಕ್ತಿ, ಒಡಂಬಡಿಕೆ, ಸ್ವೀಕಾರಗಳು ನಮ್ಮಲ್ಲಿರುವಷ್ಟು ವೈವಿಧ್ಯಮಯವಾಗಿ ಬೇರೆಲ್ಲೂ ಇಲ್ಲ. ಈ ಭರವಸೆ, ವಿಶ್ವಾಸವು ಪುರಾತನವಾದರೂ ಬಲಗುಂದದೆ ಸಾಗಿ ಬಂದಿದೆ. ಪ್ರಮೋ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.